ನಮಸ್ಕಾರ ಗೆಳೆಯರೇ, ಗೂಡ್ಸ್ ಗಾಡೀಲಿ ಇವತ್ತು ನಾವು ನೋಡಲಿರುವಂಥ ಚಿತ್ರ ದ ಫೈ. 2013ರಲ್ಲಿ ಕೊರಿಯನ್ ಭಾಷೆಯಲ್ಲಿ ಬಿಡುಗಡೆಯಾದಂಥ ಈ ಚಿತ್ರ ಒಂದು ಸೈಕೋ ಥ್ರಿಲ್ಲರ್ ಆಗಿರುತ್ತದೆ. 10 ವರ್ಷದ ಹುಡುಗಿ ಆಕಸ್ಮಿಕವಾಗಿ ಸೈಕೋ ಕಿಲ್ಲರ್ನ ಮಾತಾಡಿಸ್ತಾಳೆ. ಹೀಗೆ ತನ್ನ ಫ್ರೆಂಡು ನಿನ್ನೆ ನಿಮ್ಮ ಜೊತೆ ನಾನು ನೋಡಿದೆ, ಅವಳು ನಿನ್ನೆಯಿಂದ ನನಗೆ ಫೋನ್ ಮಾಡಿಲ್ಲ, ಯಾಕೆ ನಿಮ್ಮ ಜೊತೆನೇ ನಾನು ಅವಳು ಕೊನೆಯಾಗಿ ನೋಡಿದ್ದು ಅಂತ ಹೋಗಿ ಕೇಳ್ಬಿಡ್ತಾಳೆ. ಆತ ಅವಳನ್ನ ಕರ್ಕೊಂಡೋಗಿ ಭೀಕರವಾಗಿ ಹತ್ಯೆ ಮಾಡಿಬಿಟ್ಟಿರ್ತಾನೆ. ಇವನು ಅಲ್ಲಿಂದ ಹೊಂಟೋಗ್ತಾನೆ. ಆದರೆ ಈಕೆ ಅವನ್ನ ನೋಡ್ಬಿಟ್ಲು. ಸೊ ಹೆಂಗಿದ್ರು ಹೋಗಿ ಇವಳು ಪೊಲೀಸ್ ಕೇಳಿದ್ರೆ ನಾಳೆ ಎಲ್ಲಿ ತಾನು ಸಿಕ್ಬೀಳ್ತೀನೋ ಅಂತೇಳ್ಬಿಟ್ಟು ಅವಳನ್ನ ಹುಡ್ಕೊಂಡು ಅವ್ರ ಮನೆಗೆ ಬರ್ತಾನೆ. ಅವತ್ತು ಅವಳು ಬರ್ತಡೆ, ಇಲ್ಲಿ ಫುಲ್ಲು ಸಂಭ್ರಮದಲ್ಲಿರ್ತಾರೆ. ಮನೆಗೆ ಬಂದವನೇ ಅವಳನ್ನ ಭಯಂಕರವಾಗಿ ಕೊಲೆ ಮಾಡ್ತಾನೆ. ತಡೆಗೆ ಬಂದಂಥ ಅವ್ರ ತಂದೆನೂ ಕೂಡ ಭಯಂಕರವಾಗಿ ಕೊಲೆ ಮಾಡ್ತಾನೆ. ಅದನ್ನು ತಡೆಗೆ ಬಂದಂಥ ಆ ನಾಯಕಿ, ಈ ಚಿತ್ರದ ನಾಯಕಿ, ಅವಳಿಗೂ ಸಹ ಸಾಯೋಷ್ಟು ಹೊಡಿತಾನೆ. ಕೊನೆಗೆ ಹೊಡೆದು ಅವಳು ಇನ್ನೇನು ಕೊಲ್ಲಬೇಕು ಅನ್ಬೇಕಾದ್ರೆ ಆಕೆ ಪೊಲೀಸ್ಗೆ ಒಂದು ಬಟನ್ನ ಒತ್ತಿ ತಿಳಿಸ್ಬಿಡ್ತಾಳೆ. ಅಲ್ಲಿ ಪೊಲೀಸರು ಬಂದರು ಅಂತ ಆಕೆ ಅರೆಜೀವವಾಗಿ ಅಲ್ಲಿಂದನೇ ಬಿಟ್ಟು ಹೊರಟೋಗ್ತಾನೆ. ಜೀವನ್ ಮರಣದ ಹೋರಾಟದಲ್ಲಿ ಕೊನೆಗೆ ಆಕೆಗೆ ಪ್ರಜ್ಞೆ ಬರುತ್ತೆ. ಆಕೆಗೆ ಪ್ರಜ್ಞೆ ಬಂದು ತನ್ನ ಮಗಳನ್ನ, ತನ್ನ ಗಂಡನ್ನ ನನ್ನ ಮುಂದೆನೇ ಭೀಕರವಾಗಿ ಕೊಂದಲ್ಲ, ಅವನ್ನ ಹುಡುಕಿ ನಾನೆಷ್ಟು ನೋವು ಪಡ್ತಾ ಇದ್ದೀನೋ, ನನ್ನ ಗಂಡ ನನ್ನ ಮಗಳು ಎಷ್ಟು ನೋವು ಪಟ್ಟರೋ ಅದನ್ನು ಅವನು ವಾಪಸ್ ಕೊಡಬೇಕು ಅಂತ ನಾಯಕಿ ನಿರ್ಧರಿಸುತ್ತಾಳೆ. ಆದರೆ ಆಕೆಗೆ ಬೆನ್ಮೂಳೆಗೆ ಭಯಂಕರವಾದಂಥ ಏಟು ಬಿದ್ದ ಕಾರಣ ಅವಳ ಇಡೀ ಲೈಫು ವೀಲ್ ಚೇರಲ್ಲೇ ಕಳಿಬೇಕಾದಂಥ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ಈಗ ವೀಲ್ ಚೇರಲ್ಲಿರುವಂಥ ನಾಯಕಿ ಅಂಥ ಒಬ್ಬ ರಾಕ್ಷಸನಾದಂಥ ಸೈಕೋ ಕಿಲ್ಲರ್ನ ಹುಡುಕಿ ರಿವೆಂಜ್ ತೊಗೊತಾಳೆ. ಅದು ಹೆಂಗೆ ಅನ್ನೋದೇ ಫಿಲಮು. ನಿಜವಾಗ್ಲೂ ಇದನ್ನು ಕೇಳಬೇಕಾದ್ರೆ ಹೆಂಗಪ್ಪ ಅವಳು ವೀಲ್ ಚೇರಲ್ಲೇ ಇದ್ಬಿಟ್ಟು ಅಷ್ಟೊಂದು ದೊಡ್ಡ ಸೈಕೋ ಕಿಲ್ಲರ್ನ ರಿವೆಂಜ್ ತೊಗೊತಾಳೆ ಅಂತ ಅನಿಸುತ್ತೆ. ಬಟ್ ನೀವು ಫಿಲಮ್ ನೋಡಿದ್ರೆ ಪಕ್ಕ ಲಾಜಿಕ್ಕಾಗಿ ತುಂಬ ಚೆನ್ನಾಗಿ ಎಳೆದಿದ್ದಾರೆ. ಇದ್ರ ಜೊತೆಗೆ ಆಕೆಗೆ ಸಪೋರ್ಟ್ ಮಾಡೋಕ್ಕೆ ಅಂತ ಕೆಲವರು ಬರ್ತಾರೆ. ಪಿಕ್ಚರಲ್ಲಿ ಒಳ್ಳೆ ಟ್ವಿಸ್ಟ್ ಇದೆ, ಮತ್ತು ಒಳ್ಳೆ ಆ್ಯಕ್ಷನ್ ಇದೆ, ಕ್ಲೈಮ್ಯಾಕ್ಸ್ ಕೂಡ ಚೆನ್ನಾಗಿದೆ. ಮೊದಲನೇ ದೃಶ್ಯ ಒಂಚೂರು ಮನೆ ಮಂದಿ ನೋಡೋಕ್ಕಾಗಲ್ಲ. ಆ ಒಂದು ದೃಶ್ಯನ ಬಿಟ್ಟರೆ ಇಡೀ ಪಿಕ್ಚರ್ನ ಆರಾಮಾಗಿ ಕೂತ್ಕೊಂಡು ಮನೆ ಮಂದಿ ನೋಡ್ಬೋದು. ಸೊ ನೋಡುವಾಗಿದ್ದರೆ ನೋಡಿ. ಅದಲ್ಲದೆ ಇದೇ ನಮ್ಮ ಚಾನಲ್ನಲ್ಲಿ ನಾನು ಪರ್ಚೇಸ್ತಾ ಇರೋವಂಥ ಮೊದಲನೇ ಕೊರಿಯನ್ ಫಿಲಮ್ಮು ಥ್ರಿಲ್ಲಿಂಗ್ ಅಂತ ಬಂತು ಅಂದರೆ ಅವ್ರನ್ನ ಮೀರ್ಸೋರು ತುಂಬಾ ಕಡಿಮೆ. ಸೊ ಇನ್ನು ಮುಂದೆ ಒಳ್ಳೊಳ್ಳೆ ಥ್ರಿಲ್ಲಿಂಗ್ ಫಿಲಮ್ಗಳನ್ನ ನಾನು ಈ ಚಾನಲ್ನಲ್ಲಿ ಹಾಕ್ತಾಯಿರ್ತೀನಿ. ಸೊ ಕೊರಿಯನ್ ಭಾಷೆನ ನೋಡಿಲ್ಲದೆ ಇರೋರು, ಮೊದಲನೇ ಸಲ ನೋಡಬೇಕು ಅಂತ ಇರೋರು ಹೋಗಿ ನೋಡಿ, ದಯವಿಟ್ಟು ಮಿಸ್ ಮಾಡಬೇಡಿ. ಮತ್ತೊಂದು ಥ್ರಿಲ್ಲರು ಒಳ್ಳೆ ಬೆಸ್ಟ್ ಫಿಲಮ್ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.